ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾಂವ್ ಎಂಬಲ್ಲಿ ಪ್ರವಾಸಿಗರ ಮೇಲೆ ನಡೆದಂಥ ಹತ್ಯೆಯನ್ನು ಖಂಡಿಸಿ ಸುಮಾರು 26 ಜನ ಈ ಘೋರ ದುರಂತದಲ್ಲಿ ಹಿಂದೂ ಪ್ರವಾಸಿಗರು ಹತ್ಯೆಯಾಗಿದ್ದಾರೆ. ಮೃತರಾದ ಇವರೆಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ, ಹಾಗೆ ಆ ವ್ಯಕ್ತಿಗಳನ್ನು ಕಳೆದುಕೊಂಡಂಥ ಎಲ್ಲ ಕುಟುಂಬಗಳಿಗೆ ಅವರನ್ನು ಕಳೆದ ನೋವನ್ನು ನೀಗಿಸುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲೆಂದು ಹೇಳುತ್ತಾ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ವತಿಯಿಂದ ಇವತ್ತು ನಾವು ಅಸೆಗೋಳಿಯ ಈ ಭಾಗದಲ್ಲಿ ಶ್ರದ್ಧಾಂಜಲಿ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮವಾಗಿ ಈ ದುರಂತದ ಪ್ರತೀಕಾರವನ್ನು ನೀಡುವುದಕ್ಕಾಗಿ ನಮ್ಮ ದೇಶದ ಸೈನಿಕರಿಗೆ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ರಕ್ಷಣಾ ವ್ಯವಸ್ಥೆಗಳಿಗೆ ಶಕ್ತಿ ತುಂಬುವುದಕ್ಕಾಗಿ ನಾವೆಲ್ಲರೂ ಸಾಮೂಹಿಕವಾಗಿ ಹನುಮಾನ್ ಚಾಲಿಸ ಪಠಣವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೊಳ್ತಿದ್ದೇವೆ. जय हनुमान ज्ञान गुण सागर, जय कपीश तिहु लोक उजागर, राम दूत अतुलित बल धाम, अंजनी पुत्र पवन सुत नाम, महावीर विक्रम बजरंगी, सुमति निवार सुमति के संगी, कंचन वरण विराज सुरेश, कानन कुंडल कुंचित केश, हाथ वज्र और ध्वजा विराजे, कांधे मूंज जनेऊ साजे, शंकर सुवन केसरी नंदन, तेज प्रताप महाजगवंदन, विद्यावान गुणी अति चातुर, राम काज करिबे को आतुर, प्रभु चरित्र सुनिबे को रसिया, राम लखन सीता मन बसिया, सूक्ष्म रूप धरि सिरहि दिखावा, विकट रूप धरि लंक जलावा, भीम रूप धरि असुर संहारे, रामचंद्र के काज समारे, लाय संजीवन लगन जियाए, श्री रघुवीर हर्षि उर लाए, रघुपति कीन्ही बहुत बड़ाई, तुम मम प्रिय भरत ही सम भाई, सहस वदन तुमरो यश गावे, हस कहि श्रीपति कंद लगावे, सनकादिक ब्रह्मादि मुनीश, नारद सारद सहित महेश, ब्रह्म कुबेर दिगपाल चहाते, कवि कोविद कहि सके कहाते, तुम उपकार सुग्रीव ही कीन्ह, राम मिलाय राजपद दीन्ह, तुमरो मंत्र विभीषण माना, लंकेश्वर भय सब जग जाना, युग सहस्र योजन पर भानु, लील्यो साई मधुर फल जानु, प्रभु मुद्रिका मेली मुख माहि, जलधि लांघि गए अचरज नाहि, दुर्गम काज जगत के जेते, सुगम अनुग्रह तुम्हारे तेते, राम दुहारे तुम रखवारे, होत न आज्ञा बिनु पैसारे, सब सुकुल है तुम्हारी शरण, तुम रक्षक काहू को डरना, आपन तेज समारो आपे, तीनों लोग हाँकते गावे, भूत पिशाच निकट नहीं आवे, महावीर जब नाम सुनावे, नासै रोग हरै सब पीरा,
जपत निरंतर हनुमत धीरा, संकट से हनुमान छुड़ावे, मन क्रम वचन ध्यान जो लावे। सब पर राम तपस्वी राजा, तिनके काज सकल तुम साजा। और मनोरथ जो कोई लावे, सोई अमित जीवन पल पावे। चारों युग परताप तुम्हारा, है प्रसिद्ध जगत उजियारा। साधु संत के तुम रखवारे, असुर निकंदन राम दुआरे। अष्ट सिद्धि नव निधि के दाता, असबर दीन जानकी माता। राम रसायन तुम्हारे पास, सदा रहो रघुपति के दास। तुम्हारे भजन राम को पावे, जन्म जन्म के दुख बिसरावे। अंत काल रघुबरपुर जाहि, जहाँ जन्म हरि भक्त कहाई। और देवता चित्तन धरहि, हनुमत से ही सर्व सुख करहि। संकट हटई मिटई सब पीरा, जो सुमिरै हनुमत बलबीरा। जय 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 हनुमान गोसाई, कृपा करो गुरुदेव की नाई। 200 बार पाठ कर कोई, छूटहि बंदे महासुख होई। जो यह पढ़े हनुमान चालीसा, होय सिद्धि सागी गौरीसा। तुलसीदास सदा हरि चेरा, की जय नातर धय महाडेरा। पवन तनया संकट हरणा, मंगल मूर्ति रूपा। राम लखन सीता सहित, हृदय बसहु सुर भूमा। सियावर रामचंद्र की जय, हनुमान की जय, महादेव की जय। ಹಿರಿಯರ ಹಾಗೂ ಸಂಘಟನಾ ಪ್ರಮುಖರ ಪರಿಚಯ. ಶ್ರೀಯುತ ರವಿ ಅಸೇಗೋಡಿ, ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆ ಇದರ ಕಾರ್ಯದರ್ಶಿಗಳು. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉಳ್ಳಾಲ ತಾಲೂಕು ಇದರ ಸಹ ಕಾರ್ಯವಾಹದ ಮನೋಹರ್ ಕುರ್ನಾಡ್. ಅದೇ ರೀತಿ ಉದ್ಯೋಗಿ ಕಾರ್ಯವಾಹದ ಪ್ರೇಮರಾಜ್ ಪಾವೂರ್. ಭಾಜಪದ ಮಂಡಳದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು. ಅದೇ ರೀತಿ ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೊಣಾಚೆ. ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹರಿಶ್ಚಂದ್ರ ಶೆಟ್ಟಿಗಾರ್ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಸಂಘ ಮತ್ತು ಎಲ್ಲ ವಿವಿಧ ಕ್ಷೇತ್ರಗಳ ಪ್ರಮುಖರ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಮುಂದಕ್ಕೆ ಭಯೋತ್ಪಾದಕ ದಾಳಿಯಲ್ಲಿ ಹತರಾದ ಹಿಂದೂ ಪ್ರವಾಸಿಗರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಸುಮಾರು 1 ನಿಮಿಷಗಳ ಕಾಲ ನಾವೆಲ್ಲರೂ ಮೌನ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಓಂ ಶಾಂತಿ. ಆತ್ಮೀಯರೇ, ಈ ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮಾತಾಡಲಿಕ್ಕಿರುವವರು ಶ್ರೀಯುತ ಮನೋಹರ್ ಶೃಂಗೇರಿ. ಮುಂದಕ್ಕೆ ಈ ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರಕ್ತಾಢ್ಯಾಂ ವಂದೇ ಭಾರತ ಮಾತರಂ. ತಾಯಿ ಶಾರದೆಯನ್ನು ಕೊಟ್ಟ ತಾಯಿ ಭಾರತಿಗೆ ನತಮಸ್ತಕವಾಗ್ತಾ ಈ ಒಂದು ಸಂಜೆಗೆ ಸೇರಿರುವಂತಹ ಹಿಂದೂ ಸಮಾಜದ ಎಲ್ಲ ಬಿಂದುಗಳಿಗೂ, ಆದರಣೀಯ ತರುಣ ಮಿತ್ರರಿಗೂ, ಮಾತಾ ಭಗಿನಿಯರಿಗೂ ಹಾಗೂ ನನ್ನೆಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೂ ಅತ್ಯಂತ ಪ್ರೀತಿ ಹೃದಯ ನಮಸ್ಕಾರಗಳು. ಸ್ನೇಹಿತರೆ, ಸಹಜವಾಗಿ ಈ ರಾಷ್ಟ್ರಕ್ಕಾಗಿ ಬದುಕುವವರು ಯಾವಾಗಲಾದರೂ ಕೂಡ ಅವರು ತಮ್ಮ ಪ್ರಾಣವನ್ನ ಕೊಟ್ಟರು ಅಂತ ಹೇಳಿದರೆ, ಈ ರಾಷ್ಟ್ರಕ್ಕಾಗಿ ತಮ್ಮ ಬದುಕನ್ನು ಕೊಟ್ಟರು ಅಂತ ಹೇಳಿದರೆ ನಮಗೆಲ್ಲ ನೋವಾಗುತ್ತೆ, ದುಃಖವಾಗತ್ತೆ. ನಾವು ಅದೆಷ್ಟೋ ಸಂತಾಪ ಸಭೆಗಳನ್ನು
ಈ ರಾಷ್ಟ್ರಕ್ಕೆ ಆಗಿ ಬದುಕದವರು ಪ್ರಾಣ ಕೊಟ್ಟಾಗಲೆಲ್ಲ ನಾವೆಲ್ಲ ಸೇರಿದ್ದೀವಿ, ಅದೆಷ್ಟೋ ಸಂತಾಪ ಸಭೆಗಳನ್ನ ಆಚರಿಸಿದ್ದೀವಿ ನೋವು ಹಾಗೂ ದುಃಖದಿಂದ. ಆದ್ರೆ ಈ ಸಂತಾಪ ಸಭೆಗೆ ಒಂದು ಸಂಕಟ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ರಿಯಾಕ್ಟ್ ಆಗೋದೇನು ಕೇಳಿದ್ರೆ ಅದು ನಮ್ಮೊಳಗಿರುವಂತಹ ಸಂಕಟ ಯಾವತ್ತು ಬರುತ್ತಲ್ಲ, ಸಂಕಟವನ್ನ ಸಹಿಸಿ ನಮಗೆ ಯಾರಾದ್ರೂ ಹೊಡೆದ್ರೆ ಎಷ್ಟಂತ ಪೆಟ್ಟು ತಿನ್ಬಹುದು, ನೆಲಕ್ಕೆ ಬೀಳೋ ತನಕ ಪೆಟ್ಟು ತಿನ್ಬಹುದು, ಆಮೇಲೆ ಇನ್ನಾಗಲ್ಲ ಅಂತ ಎದ್ದು ನಿಲ್ತೀವಲ್ಲ, ಅದೇ ಸಂದರ್ಭದಲ್ಲಿ ನಾವೆಲ್ಲ ಎದ್ದು ನಿಲ್ಲೋದು ಅಂತ. ಸಂಕಟವನ್ನ ಸಹಿಸಿ ಆಮೇಲೆ ಎದ್ದು ನಿಲ್ಲೋದು. ಈ ಘಟನೆ ಇದೆಯಲ್ಲ, ನಮಗೆ ನೋವು ದುಃಖದ ಜೊತೆಗೆ ಸಂಕಟ ಕೊಟ್ಟಿದೆ ಅಂತ ಸ್ನೇಹಿತರೆ. ಸಂಕಟ ಯಾಕಾಗಿ ಸಂಕಟ ಅನುಭವಿಸ್ಬೇಕು? ಯಾಕೆ ಸಂಕಟ ಅಂದ್ರೆ, ಈ ರಾಷ್ಟ್ರದ ಮೂಲೆ ಮೂಲೆಯನ್ನ ನೋಡಬೇಕು. ಭಾರತ ನಾವೆಲ್ಲ ಹೇಳ್ಕೊಂಡೇ ಬೆಳೆದಿದ್ದು ಜಮ್ಮು ಮತ್ತೆ ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ. ಆ ಭಾರತ ಮಾತೆಯನ್ನ ಸಿಂಧೂರವನ್ನ ನೋಡಬೇಕು ಅಂತ ಪ್ರವಾಸಿಗರು ಹೋಗ್ತಾರೆ ಸಹಜವಾಗಿ. ನಮ್ಮೆಲ್ಲರಿಗೂ ಕೂಡ ಆಸೆ ಇದೆ, ಒಂದ್ಸಲ ಭಾರತ ಮಾತೆಯ ಸಿಂಧೂರವಾದ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕು, ಕರ್ಗಿಲ್ಲಿಗೆ ಹೋಗ್ಬೇಕು. ಕಾರ್ಗಿಲ್ಲಲ್ಲಿ ಪ್ರಾಣ ಕೊಟ್ಟಂತಹ ನೂರಾರು ಜನ ಸೈನಿಕರು ರಕ್ತ ಚೆಲ್ಲದಂತಹ ಭೂಮಿ ಅದು. ಆ ಪುಣ್ಯ ಭೂಮಿಯ ಮಣ್ಣನ್ನ ತಿಲಕವಾಗಿ ಧರಿಸ್ಕೊಳ್ಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಬಹುತೇಕರಿಗೆ ಒಂದು ಆಸೆ ಇದ್ದೇ ಇರುತ್ತೆ. ಭಾರತವನ್ನ ನೋಡ್ಬೇಕು, ಕಾಶ್ಮೀರವನ್ನ ನೋಡ್ಬೇಕು ಅಂತ 26 ಜನ ಅಮಾಯಕ ಹಿಂದೂಗಳು ಅವ್ರ ಹತ್ರ ಶಸ್ತ್ರ ಬಿಡಿ, ಒಂದು ಚಾಕು, ಅಲ್ಲಿನ ನಮ್ಗೆಲ್ಲ ಗೊತ್ತು ಕಾಶ್ಮೀರದಲ್ಲಿ ಆಪಲ್ ಬೆಳೆಯುತ್ತೆ ಅಂತ, ಆ ಆಪಲ್ ಅನ್ನ ಕಟ್ ಮಾಡೋದಕ್ಕೆ ಒಂದು ಚಾಕು ಕೂಡ ಅವ್ರು ಜೇಬಲ್ಲಿ ಇಟ್ಕೊಂಡಿರ್ಲಿಲ್ಲ. ಅಷ್ಟು ನಿಶಸ್ತ್ರಧಾರಿಗಳಾಗಿ ಹೋಗಿದ್ರು. ತಮ್ಮ ಫ್ಯಾಮಿಲಿಯವ್ರ ಜೊತೆಗೆ ನಿಶಸ್ತ್ರಧಾರಿಗಳಾಗಿದ್ದಂತಹ ಆ ಹಿಂದೂಗಳನ್ನ ವಿನಾಕಾರಣ ಬಂದಂತಹ ಬಂದೂಕುದಾರಿಗಳು ಹತ್ಯೆ ಮಾಡಿದ್ರಲ್ಲ. ಹೆಂಗಿತ್ತು ಹತ್ಯೆ? ನ್ಯಾಷನಲ್ ಮೀಡಿಯಾಗಳೆಲ್ಲ ನಾವು ನೋಡಿದ್ದೀವಿ. ಅಥೆಂಟಿಕ್ ಇನ್ಫಾರ್ಮೇಶನ್ ಗಳನ್ನ ಇಟ್ಕೊಂಡೇ ಮಾತಾಡೋದಾದ್ರೆ ಬಂಧುಗಳೇ, ಹತ್ಯೆ ಹೆಂಗಿತ್ತು ಕೇಳಿದ್ರೆ ಬೈಫರ್ಕೇಟ್ ಮಾಡಿದ್ರು. ಯಾರು ಹಿಂದೂಗಳು ಯಾರು ಅನ್ಯ ಧರ್ಮೀಯರು ಬೈಫರ್ಕೇಟ್ ಮಾಡಿದ್ರು, ಕನ್ಫರ್ಮ್ ಮಾಡ್ಕೊಂಡ್ರು. ಇವರು ಹಿಂದೂಗಳು ಅಂತ, ಹಿಂದೂನ ಅಂತ ಕೇಳಿದ್ರು, ಹೌದು ಅಂತ ಹೇಳ್ತಿದ್ದಂಗೆ ಗುಂಡು ಹೊಡೆದ್ರು, ಹೆಣ ಬಿತ್ತು. ಸ್ವಲ್ಪ ಎಲ್ಲೋ ಡೌಟ್ ಆಯ್ತು ಮಧ್ಯದಲ್ಲಿ. ಮತ್ತೆ ಕೇಳಿದ್ರು, ನಿಮ್ಗೆ ಮಂತ್ರ ಬರುತ್ತಾ, ಕಲೀಮ ಬರುತ್ತಾ ಕೇಳಿದ್ರು. ಕನ್ಫರ್ಮ್ ಮಾಡಿದ್ರೆ ಯಾರು ಕಲೀಮನ್ನ ಹೇಳಿದ್ರು ಅವರನ್ನು ಬಿಟ್ರು, ಯಾರು ಹೇಳಲಿಲ್ಲ ಅವನ ಎದೆಗೆ ಗುಂಡು ಹೊಡೆದ್ರು. ಅಷ್ಟು ಪಾಪಿಗಳಿಗೆ ಸಮಾಧಾನ ಆಗಿಲ್ಲ, ಇನ್ನೂ ಕನ್ಫರ್ಮೇಶನ್ ಬೇಕಿತ್ತು. ಒಂದ್ ವೇಳೆ ನಾವು ತಮ್ಮದ್ದೇ ಧರ್ಮದವರನ್ನ, ತಮ್ಮದ್ದೇ ಮತವನ್ನ ಆಚರಿಸುವವ್ರನ್ನ ಏನಾದ್ರೂ ಗುಂಡಿಟ್ಟು ಬಿಟ್ರೆ ಅಂತ ತಲೆಬಿಸಿ ಆಯ್ತು ಅವರಿಗೂ. ಮತ್ತೆ ಅಲ್ಲಿದ್ದಂತ ಹಿಂದೂಗಳ ಪ್ಯಾಂಟ್ ಅನ್ನು ಕೂಡ ಬಿಚ್ಚಿಸಿ ಅವರಿಗೆ ಸುನ್ನತ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಸಾಯಿಸಿದ್ರು ಅಂತ ಹೇಳಿದ್ರೆ ಪಾಪಿಗಳು ಹೆಂಗಿರ್ಬೋದು ಒಂದ್ಸಲ ಯೋಚನೆ ಮಾಡಿ. ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ಈ ದೇಶದಲ್ಲಿ ಶಿವಾಜಿ ಮಹಾರಾಜರು ಇರಬಾರ್ದಾಗಿತ್ತು, ಹುಟ್ಟಬಾರ್ದಾಗಿತ್ತು ಅಂತ. ನಾನು ಯಾಕೆ ಅಂತ ಕೇಳಿದೆ. ಅವನು ಹಿಂದಿಯ ಒಂದು ಶಾಯರಿಯನ್ನ ಹೇಳ್ತಾನೆ. ಮಥುರಾ ಮಸ್ಜಿದ್ ಹೋತಿ, ಕಾಶಿ ಕಲಾ ಜಾತಿ, ಶಿವಾಜಿ ನಾ ಹೋತೆ ತೋ ಸುನ್ನತ್ ಹೋತಿ ಸಬಕಿ. ಬಂಧುಗಳೇ, ಇವತ್ತು ಒಂದ್ ವೇಳೆ ಶಿವಾಜಿ ಇಲ್ಲದೆ ಇದ್ದಿದ್ರೆ ಎಲ್ರಿಗೂ ಸುನ್ನತ್ತಾಗಿರ್ತಿತ್ತು. ಆ 26 ಜನ ಸಾಯ್ತಾ ಇರ್ಲಿಲ್ಲಲ್ಲ, ಅವ್ರಿಗೆಲ್ರಿಗೂ ಸುನ್ನತ್ತಾಗಿರ್ತಿತ್ತಲ್ಲ. ಇಂಥ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ ನಾವು. ನೋವಾಗುತ್ತೋ ಇಲ್ವೋ? ನನ್ನದ್ದೇ ಮಂಜುನಾಥ್, ನನ್ನೂರ್ನವರು, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನವರು. ಕಾಶ್ಮೀರದಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಹೋಗ್ತಾರೆ, ಅವ್ರನ್ನ ಪ್ರಾಣ ಕೊಡಬೇಕಾಗತ್ತೆ. ಕಾಶ್ಮೀರದ ಯಾವುದೋ ಊರಿನಲ್ಲಿ ತನ್ನ ಬದುಕನ್ನ ಚೆಲ್ಲಬೇಕಾಗತ್ತೆ, ರಕ್ತವನ್ನ ಚೆಲ್ಲಬೇಕಾಗತ್ತೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅನ್ನೋದೆಲ್ಲ ನಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಅವರಿಗೆ ಅಲ್ಲಿ ಇನ್ನೂ ಅವಕಾಶ ಇತ್ತು, ಅಲ್ಲಿದ್ದಂತಹ ಮಕ್ಕಳನ್ನ, ಮಹಿಳೆಯರ ಮೇಲೆ ಕೂಡ ದಾಳಿ ಮಾಡೋದಕ್ಕೆ. ಆದ್ರೆ ಅವರಿಗೆ ಮೆಸೇಜ್ ಅನ್ನ ಕೊಡಬೇಕಾಗಿತ್ತು. ನೆನ್ಪಿಟ್ಕೊಳ್ಳಿ, ಮೆಸೇಜ್ ಅನ್ನ ಕೊಡಬೇಕಾಗಿತ್ತು. ಆ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಒಂದಷ್ಟು ಜನ ಬೇಕು ಅನ್ನೋ ಕಾರಣಕ್ಕೆ ಅವರಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನ, ಅಲ್ಲಿದ್ದಂತಹ ಮಕ್ಕಳನ್ನ ಬಿಟ್ಟಿದ್ದಾರೆ. ಸ್ನೇಹಿತರೆ, 2049ಕ್ಕೆ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡು ಕೋಮುವಾದಿ ಶಕ್ತಿಗಳು, ಅಂದ್ರೆ ನಾವೆಲ್ಲ ಅನ್ಕೊಳ್ತಾರೆ ಯಾರು ಹಿಂದೂ ಸಮಾಜಕ್ಕಾಗಿ ಬದುಕ್ತಾರೆ ಅವರು ಅಂತ. ಆದ್ರೆ ಕೋಮುವಾದಿ ಶಕ್ತಿಗಳು ಯಾರು ಅಂದ್ರೆ, ಧರ್ಮವನ್ನ ಕೇಳಿ, ನೀನ್ ಯಾವ ಧರ್ಮ ಅಂತ ಕೇಳಿ ಅಲ್ಲಿ ಗುಂಡು ಹೊಡೆದ್ರಲ್ಲ, ಅದು ಕೋಮುವಾದಿ ಶಕ್ತಿ ಅಂತ. ಅಲ್ಲಿ ಹೊಡೆದಂತಹ ಗುಂಡು ಕೂಡ ಇವತ್ತು ನಮ್ಮೆದೆಗೆ ಹೊಡೆದಷ್ಟೇ ನೋವಾಗಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಆ ಕುಟುಂಬಗಳಿಗೆ, ಆ ಜೀವಗಳಿಗೆ ಸಂತಾಪವನ್ನ ಸೂಚಿಸೋದಕ್ಕೆ ಇವತ್ತು ಸೇರಿದ್ದೀವಿ. ಇದು ಕೇವಲ ಸಂತಾಪ ಸಭೆ ಆಗಬಾರ್ದು.
ಇದು ಸಂತಾಪ ಆಗಬಾರ್ದು. ನಾನು ನಿಮಗೆ ಹೇಳಿದೆ ಮೆಸೇಜ್ ಪಾಸ್ ಮಾಡೋದಕ್ಕೆ ಅಂತ, ನಾವು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಏನ್ ಮಾಡಬೇಕು ಅದನ್ನು ಮಾಡಬೇಕು. ಈ ಸಮಾಜವನ್ನ ಗಟ್ಟಿ ಮಾಡೋದಕ್ಕೆ, ಈ ರಾಷ್ಟ್ರವನ್ನ ಗಟ್ಟಿ ಮಾಡೋದಕ್ಕೆ, ಈ ರಾಷ್ಟ್ರಕ್ಕೆ ಅದೆಂಥದ್ದೇ ದಾಳಿ ಆದ್ರೂ ಕೂಡ ಸಮರ್ಥವಾಗಿ ಎದುರಿಸಬಲ್ಲದು ಈ ರಾಷ್ಟ್ರ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ. ಇವತ್ತು ನಾವು ಕೂಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ನಾವು ಕೂಡ ಈ ದೇಶದ ಸರ್ಕಾರಕ್ಕೆ, ಇಂಟೆಲಿಜೆನ್ಸ್ಗೆ, ಈ ದೇಶದ ಸೈನಿಕರಿಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋದನ್ನ ಹೇಳೋದಕ್ಕೆ, ಅವರ ನೈತಿಕ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ನಾವಿವತ್ತಿಲ್ಲಿ ಸೇರಿದ್ದೀವಿ ಅಂತ. ಬಂಧುಗಳೇ, ನಾವು ತುಂಬಾ ಯೋಚನೆ ಮಾಡಬೇಕು. ಇಲ್ಲಿ ಪ್ಲೇ ಕಾರ್ಡ್ ಅಲ್ಲಿ ಹಾಕಿದ್ದಾರೆ, ಗುಂಡು ಹೊಡೆದವ್ನು ಕೇಳಿದ್ದು ನಮ್ಮ ಯಾರದ್ದು ಜಾತಿ ಅಲ್ಲ ಅಂತ. ನೀನ್ ಯಾವ ಭಾಷೆ ಮಾತಾಡ್ತೀಯಾ ಕೇಳಿಲ್ಲ, ನೀನ್ ಯಾವ ಊರಿಂದ ಬಂದಿದ್ಯಾ ಕೇಳಿಲ್ಲ, ನೀನು ಎತ್ತರಕ್ಕಿದ್ಯಾ ಕುಳ್ಳಕ್ಕಿದ್ಯಾ, ನೀನು ಕಪ್ಪು ಇದೆಯಾ ಬಿಳುಪು ಇದೆಯಾ ಏನನ್ನೂ ಕೇಳಿಲ್ಲ. ಕೇಳಿದ್ ಒಂದೇ ಒಂದು, ಏನು ನೀನು ಯಾವ ಧರ್ಮದವನು ಅಂತ. ನೀನು ಹಿಂದೂ, ನೀನು ಯಾವ ಧರ್ಮ ಅಷ್ಟನ್ನೇ ಕೇಳ್ಕೊಂಡು ಗುಂಡು ಹೊಡೆದ್ರು ಅಂದ್ರೆ ಈ ಧರ್ಮವನ್ನ, ಈ ಸಮಾಜವನ್ನ ಗಟ್ಟಿ ಮಾಡುವ ಕೆಲಸ ಯಾರದ್ದು? ಹಾಗಾದ್ರೆ ಇದು ನಮ್ಮದ್ದೇ ಕೆಲಸ ಅಂತ. ಹಾಗಾಗಿ ನಮ್ಮೊಳಗಿರುವಂತಹ ಎಲ್ಲವನ್ನು ಕೂಡ ಈ ದಾಳಿ ಇದೆಯಲ್ಲ, ನಮ್ಮೊಳಗಿರುವಂತಹ ಎಲ್ಲ ಕ್ಷುಲ್ಲಕ ಮನಸ್ಥಿತಿಗಳನ್ನ, ಕಂದಕಗಳನ್ನ ನಾವು ಈ ದಾಳಿಯ ಜೊತೆಗೆ ಮುಗಿಸ್ಕೊಂಡು ಬಿಡಬೇಕು. ನಮ್ಮೊಳಗಿರುವ ಜಾತೀಯತೆ, ನಮ್ಮೊಳಗಿರುವ ಪ್ರಾಂತೀಯತೆ, ಈ ಎಲ್ಲವನ್ನು ಬಿಟ್ಟು ರಾಷ್ಟ್ರಕ್ಕಾಗಿ ಬದುಕುವಂತಹ ಒಂದು ಶ್ರೇಷ್ಠವಾದ ಸಂಕಲ್ಪವನ್ನ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು ಸ್ನೇಹಿತರೆ. ಮುಂದುವರ್ಕೊಂಡು ಈ ರಾಷ್ಟ್ರದ ತಾಕತ್ತೇನು ಕಮ್ಮಿದ್ದಲ್ಲ ಅನ್ನೋದನ್ನ ನಾವೆಲ್ಲ ಎದೆ ತಟ್ಕೊಂಡು ಹೇಳಬೇಕು. ಈ ರಾಷ್ಟ್ರದ ತಾಕತ್ತೆಂತ ಗೊತ್ತೇನು? 2 ದಿನದ ರಿಪೋರ್ಟ್ ಅನ್ನ ನೀವು ನೋಡ್ಬೋದು. 2 ದಿನದ ರಿಪೋರ್ಟ್ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪಾಕಿಸ್ತಾನಿ ಸೈನಿಕರು 500ಕ್ಕೂ ಹೆಚ್ಚು ಜನ ಸೈನಿಕರು ಕಾಣೆಯಾಗಿದ್ದಾರೆ. ಎಷ್ಟೋ ಜನ ರೆಸಿಗ್ನೇಷನ್ ಕೊಟ್ಟಿಲ್ಲ, ನಮ್ ಸವಾಸ ಬೇಡ ಅಂತೇಳಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ನೀವು ನೋಡಿದ್ರೆ 4 ರಿಂದ 5 ಸಾವಿರ ಜನ ಪಾಕಿಸ್ತಾನಿ ಸೈನಿಕರು ರೆಸಿಗ್ನೇಷನ್ ಲೆಟರ್ ಅನ್ನ ತಗೊಂಡೋಗಿ ಮುಖದ ಮೇಲೆ ಬಿಸಾಡ್ತಿದ್ದಾರೆ. ಅವರಿಗೆ ಭಾರತದ ತಾಕತ್ತೇನು ಅಂತ ಗೊತ್ತಿದೆ. ಈ ರಾಷ್ಟ್ರ ಏನು ಬೇಕಾದ್ರೂ ಮಾಡ್ಬೋದು, ತನ್ನ ರಾಷ್ಟ್ರದ ಅಸ್ಮಿತೆಯನ್ನ ಉಳಿಸ್ಕೊಳ್ಳೋದಕ್ಕೆ ಅದೇನೇನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಪಾಕಿಸ್ತಾನಿಗಳಿಗೆ ಗೊತ್ತಿದೆ. ಆದ್ರೆ ನಮ್ಮೊಳಗಿರೋರಿಗೂ ನಾವು ಹೇಳಬೇಕಾಗಿದೆ. ಭಯೋತ್ಪಾದಕರು ಬಂದು ದಾಳಿ ಮಾಡಿದ್ರಲ್ಲ, ಬಂದವರೆಲ್ಲರಿಗೂ ಕೂಡ ಹೊರಗಡೆಯವರೇ ಅಲ್ಲ, ಅವರಿಗೆ ಕುಮ್ಮಕ್ ಕೊಟ್ಟಿದ್ದು, ಅವರಿಗೆ ಸಹಾಯ ಮಾಡಿದ್ದು, ಇಲ್ಲಿಷ್ಟು ಜನ ಸೈನಿಕರು, ಇಲ್ಲಿಷ್ಟು ಜನ ಟೂರಿಸ್ಟ್ಗಳು ಸೇರ್ತಾರೆ ಅಂತ ಹೇಳಿದ್ದು ಯಾರು? ಇದೇ ದೇಶದವರು, ಇದೇ ದೇಶದ ಅನ್ನ ತಿಂದವರು, ಇದೇ ದೇಶದ ಗಾಳಿ ನೀರನ್ನ ಕುಡಿದವರು, ನನ್ನಂತೆ ನಿಮ್ಮಂತೆ ಸಾಮಾನ್ಯವಾಗಿ ಬದುಕಿದವರು. ಆದ್ರೆ ಮತದವರು ಬೇರೆ ಆಗಿರಬಹುದು. ನಾವು ಈ ರಾಷ್ಟ್ರವನ್ನ ವಿವೇಕಾನಂದರು ಹೇಳ್ತಾರೆ, ವಿಶ್ವ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಜಗತ್ತಿನ ಎಲ್ಲ ಧರ್ಮಗಳು ಹೇಳ್ತವೆ ನಾವು ನಿಮ್ಮನ್ನ ಸಹಿಸ್ಕೊಳ್ತೀವಪ್ಪ, ವಿ ಟಾಲರೇಟ್ ಅಂತ. ಬಟ್ ನಾವು ಹೇಳ್ತೀವಿ ವಿ ಅಕ್ಸೆಪ್ಟ್ ಅಂತ. ನಾವು ಎಲ್ಲ ಧರ್ಮದವರಿಗೂ ನಾವು ಕೈಯನ್ನ ಚಾಚ್ಕೊಂಡು ನಿಂತ್ಕೊಂಡಿದ್ದೀವಿ, ನಾವು ನಿಮ್ಮನ್ನು ಒಪ್ಕೊಳ್ತೀವಿ ಕಣ್ರಯ್ಯ ಅಂತ. ಆದ್ರೆ ಅರ್ಥ ಮಾಡ್ಕೊಳ್ರು, ನಾವು ನಿಮ್ಮನ್ನು ಒಪ್ಕೊಂಡಿದ್ದೀವಿ. ಈ ರಾಷ್ಟ್ರದಲ್ಲಿ ಇರುವಂತಹ ನಿಮಗೆ ಅದ್ಭುತವಾದ ಬದುಕುವ ಅವಕಾಶ ಬೇರೆ ಇನ್ ಯಾವ ರಾಷ್ಟ್ರದಲ್ಲೂ ಇಲ್ಲ. ಪಾಕಿಸ್ತಾನಕ್ಕೆ ಕೆಲವೊಂದು ಯಾರು ಜಿಂದಾಬಾದ್ ಹೇಳ್ತಾರಲ್ಲ, ಅವ್ರಿಗೆ ಕೂಡ ಈ ರಾಷ್ಟ್ರದಲ್ಲಿರುವಂತಹ ಸ್ವಚ್ಛಂದವಾಗಿ ಬದುಕುವ ಅವಕಾಶ ಅವರಿಗಿಲ್ಲ. ಹಾಗಾಗಿ ಯಾರ್ಯಾರು ಈ ರಾಷ್ಟ್ರದ ವಿರೋಧಿ ಮಾನಸಿಕತೆ ಇದೆ ಅವರೆಲ್ಲರಿಗೂ ನಾವು ಮೊದಲನೇದು ಹೇಳೋದು, ಪ್ರೀತಿಯಿಂದ ನಾವು ನಿಮ್ಮನ್ನು ಒಪ್ಕೊಂಡಿದ್ದೀವಿ, ಈ ರಾಷ್ಟ್ರದ ಜೊತೆಗೆ ಒಂದಾಗಿ ಬದುಕ್ರಯ್ಯ ಅಂತ. ಒಂದು ವೇಳೆ ನೀವು ಹಾಗೆ ಬದುಕಲಿಲ್ಲ ಅಂತ ಹೇಳಿದ್ರೆ ರಿಯಾಕ್ಟ್ ಮಾಡೋದು ಕೂಡ ಈ ರಾಷ್ಟ್ರಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ. ರಾಷ್ಟ್ರ ವಿರೋಧಿ ಶಕ್ತಿಗಳನ್ನ ಹತ್ತಿಕ್ಕೋದು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ಅನ್ನೋದು ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಆ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ, ಪಾಕಿಸ್ತಾನದ ಎಷ್ಟೋ ಜನ ಸೈನಿಕರು ರೆಸಿಗ್ನೇಷನ್ ಅನ್ನ ಕೊಟ್ಟು, ರಾಜೀನಾಮೆ ಕೊಟ್ಟು ಕೆಲಸನೇ ಬೇಡ ಅಂತ ಹೋಗ್ತಾ ಇದ್ದಾರೆ. ಬದುಕಿದ್ರೆ ಬೆಲ್ಲ ಆದ್ರೂ ಬೇಡ ತಿನ್ಬಹುದು ಅಂತ ಒಂದು ಮಾತು ಹೇಳ್ತಾರಲ್ಲ, ಹಂಗ ಹೋಗ್ತಾ ಇದ್ದಾರೆ. ಬಂಧುಗಳೇ, ಮೊನ್ನೆ ಅಲ್ಲಿನ ಒಬ್ಬ ಪಾಕಿಸ್ತಾನದ ಒಬ್ಬ ಮಿನಿಸ್ಟರ್ ಹೇಳ್ತಾನೆ, ನಮ್ಮ ಹತ್ರ ಅಣು ಬಾಂಬ್ ಇದೆ ಅಂತ. ಅವ್ನು ಅನ್ಕೊಂಡಿದ್ದಾನೆ ನಮ್ಮ ಹತ್ರ ಇರೋದೆಲ್ಲ ಗರ್ನಲ್ ಪಟಾಕಿ, ಅಸೈಗೊಳಿ ಜಾತ್ರೆಗೆ ಹೊಡೆದು ಖಾಲಿ ಮಾಡಿದೀವಿ ಅಂತ ಅವ್ನು ಅನ್ಕೊಂಡಿರ್ಬೋದು. ಇಲ್ಲ, ನಮ್ಮ ಹತ್ರನೂ ಇದೆ. ಆದ್ರೆ ನೆನಪಿರ್ಲಿ,
ನಿಮ್ಮ ಹತ್ರ ಎಷ್ಟು ಅಣುಬಾಂಬುಗಳಿದಾವೋ ಅದಕ್ಕಿಂತ 10 ಪಟ್ಟು ರಿಯಾಕ್ಟ್ ಮಾಡುವಂತಹ ನಮ್ಮಂತ ರಾಷ್ಟ್ರಭಕ್ತರು ಈ ದೇಶದಲ್ಲಿದ್ದಾರೆ. ನಾವು ನಮ್ಮಂತ ರಾಷ್ಟ್ರಭಕ್ತರು ಇರುವವರೆಗೂ ಕೂಡ ತಾಯಿ ಭಾರತೀಯ ಒಂದು ಕೂದಲನ್ನ ಕೊಂಕೋದಕ್ಕೆ ಆಗೋದಿಲ್ಲ. ಅವಕಾಶ ಬಂದ್ರೆ, ನಮಗೆ ಅವಕಾಶಗಳು ಸಿಕ್ಕಿದ್ರೆ ಈ ರಾಷ್ಟ್ರಕ್ಕಾಗಿ ಬದುಕನ್ನ ಕೊಡ್ತೀವಿ. ನಮ್ಮ ಮೆದೆಯ ಬಿಸಿ ರಕ್ತವನ್ನು ಕೂಡ ಹರಿಸಿ ಈ ರಾಷ್ಟ್ರದ ರಕ್ಷಣೆಯನ್ನ ಮಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾದ ಧ್ವನಿಗಳಲ್ಲಿ ಹೇಳ್ತಾ, ಸ್ನೇಹಿತರೆ, ಬದುಕು ರಾಷ್ಟ್ರಕ್ಕಾಗಿಯೇ ಸೀಮಿತವಾಗಬೇಕಾದ ಬದುಕು. ಎಷ್ಟು ದಿನ ಬದುಕ್ತೀವಿ ಸ್ವಾಮಿ? 50-60 ವರ್ಷ ಬದುಕೋದು. ಆ ಬದುಕನ್ನ ಸ್ವಂತಕ್ಕಾಗಿ ಒಂದಷ್ಟು ಸಮಯ ಬದುಕ್ತೀವಿ. ಆದ್ರೆ ಅದರ ಜೊತೆಗೆ ಯಾರು ರಾಷ್ಟ್ರಕ್ಕಾಗಿ ಬದುಕ್ತಾರಲ್ಲ ಅಂತ ಬದುಕು ಅತ್ಯಂತ ಶ್ರೇಷ್ಠವಾದ ಬದುಕು. ನಾವು ಕೂಡ ಬದುಕ್ತಾ ಇರೋ ಬದುಕು ಆ ರಾಷ್ಟ್ರಕ್ಕೆ ಸಮರ್ಪಣೆ ಆಗೋದಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತಾದ್ರೆ ನಮಗೂ ಒಂದು ಅವಕಾಶ ಕೊಡ್ರಲ್ಲ. ಆ ರಾಷ್ಟ್ರಕ್ಕಾಗಿ ನಾವು ಕೂಡ ಬದುಕ್ತೀವಿ. ಯಾಕಂದ್ರೆ ನಾವು ಆದರ್ಶ ಅಂತ ಹೇಳ್ಕೊಂಡಿದ್ದು, ನಾವು ಆದರ್ಶ ಅಂತ ಹೇಳ್ಕೊಳ್ಳುವ ಭಗತ್ ಸಿಂಗ್ ಬದುಕಿದ್ದು ಎಷ್ಟು ವರ್ಷ? ನಾವು ಆದರ್ಶ ಅಂತ ಹೇಳ್ಕೊಳ್ಳುವ ಚಂದ್ರಶೇಖರ್ ಆಜಾದ್ ಬದುಕಿದ್ದು ಎಷ್ಟು ವರ್ಷ? ನಾವು ಆದರ್ಶ ಅಂತ ಹೇಳ್ಕೊಳ್ಳುವ ವಿವೇಕಾನಂದರು ಬದುಕಿದ್ದು ಎಷ್ಟು ವರ್ಷ? ಅಶ್ಫಾಕುಲ್ಲಾ ಖಾನ್ ಬದುಕಿದ್ದು ಎಷ್ಟು ವರ್ಷ? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಬದುಕಿದ್ದು ಎಷ್ಟು ವರ್ಷ? ಇವರೆಲ್ಲರ ಹೆಸರು ಕೂಡ ನಮ್ಮ ಬಾಯಲ್ಲಲ್ಲ, ಹೃದಯದಲ್ಲಿ ಗಟ್ಟಿಯಾಗಿದೆ ಅಂತ ಹೇಳುವಾಗ ನಾವು ಕೂಡ ಅಂಥದ್ದೊಂದು ಬದುಕನ್ನ ಬದುಕೋದಕ್ಕೆ ಒಂದು ಅವಕಾಶ, ಒಂದೇ ಒಂದು ಅವಕಾಶ ಸಿಗತ್ತೆ ಅಂತ ಆದ್ರೆ ಅದಕ್ಕೂ ಸಹಿಯಲ್ಲ. ನಾವು ಯುದ್ಧ ಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಾವು ರಕ್ತದಾಹಿಗಳಲ್ಲ. ಯಾರೋ ಸುಮ್ಮನೆ ಹೋಗ್ತಿರುವಂತವರನ್ನ ಹಣೆಗೆ ಗುಂಡಿಟ್ಟು ಕೊಂದು ಅವರ ರಕ್ತವನ್ನ ನೋಡಿ ವಿಕೃತವಾಗಿ ಆನಂದವನ್ನ ಅನುಭವಿಸುವ ಮನಸ್ಥಿತಿ ನಮ್ಮದಲ್ಲ. ನೀನು ನನ್ನ ಧರ್ಮದವನ ಅಂತ ಕೇಳಿ ನಿನ್ನ ಹಣೆಗೆ ಗುಂಡಿಡುವಂತಹ ಮನಸ್ಥಿತಿ ನಮ್ಮದಲ್ಲ. ನಿನ್ನ ಬಟ್ಟೆಯನ್ನ ಬಿಚ್ಚಿಸಿ ನಿನ್ನ ಹಣೆಗೆ ಬಂದೂಕಿನ ನಳಿಕೆಯನ್ನ ಇಡುವಂತಹ ಮನಸ್ಥಿತಿ ನಮ್ದಲ್ಲ ಸ್ನೇಹಿತರೆ. ನಮ್ಮ ಮನಸ್ಥಿತಿ ಎಲ್ಲರನ್ನೂ ಒಪ್ಕೊಳ್ಳೋದು, ನಮ್ಮ ಮನಸ್ಥಿತಿ ಎಲ್ಲರನ್ನು ನೀವು ನಮ್ಮವರು ಅಂತ ಅಂದ್ಕೊಳ್ಳೋದು. ಆದ್ರೆ ನಿಮಗೆ ಯಾವಾಗ ಈ ರಾಷ್ಟ್ರ ನಿಮ್ಮದು ಅಂತ ಅನ್ಸೋದಿಲ್ವೋ, ನೀವು ಈ ರಾಷ್ಟ್ರದಲ್ಲಿ ಇನ್ನೇನೋ ಒಂದು ಹೊಸ ಸಿದ್ಧಾಂತವನ್ನ ನಿಮ್ಮದ್ದೇನನ್ನೋ ನೀವು ಬಿತ್ತಬೇಕು ಅಂತ ಅಂದುಕೊಳ್ತೀರೋ, ಆಗ ರಿಯಾಕ್ಟ್ ಸಾಮರ್ಥ್ಯ ಈ ರಾಷ್ಟ್ರಕ್ಕಿದೆ, ನಮ್ಮಂತ ಸಾಮಾನ್ಯ ಯುವಕರಿಗಿದೆ. ನಮ್ಗೆಲ್ಲರಿಗೂ ಯುದ್ಧ ಬೇಕು ಅಂತಿಲ್ಲ. ಆದ್ರೆ ಒಂದು ವೇಳೆ ಈ ರಾಷ್ಟ್ರ ಯುದ್ಧಕ್ಕೇನಾದ್ರೂ ಕರೆ ಕೊಟ್ರೆ ಈ ರಾಷ್ಟ್ರದ ಸರ್ಕಾರಕ್ಕೆ ನಾವು ಹೇಳಬೇಕು, ಈ ರಾಷ್ಟ್ರದ ಸೈನ್ಯಕ್ಕೆ ನಾವು ಹೇಳಬೇಕು, ನಿಮ್ ಜೊತೆಗೆ ನಾವಿದ್ದೀವಿ, ಬೇಕಾದ್ರೆ ನಮ್ಮನ್ನ ಫ್ರಂಟ್ ಲೈನ್ ಅಲ್ಲಿ ನಿಲ್ಲಿಸ್ಕೊಳ್ಳಿ, ಈ ರಾಷ್ಟ್ರಕ್ಕಾಗಿ ಬಲಿದಾನ ಆಗೋದಕ್ಕೆ ನಾವಿದ್ದೀವಿ. ಎಂತದ್ದೇ ನಿರ್ಧಾರ, ನಮ್ಮ ವಿರೋಧಿಗಳನ್ನ, ರಾಷ್ಟ್ರದ ಅಸ್ಮಿತೆಯನ್ನ ನಾಶ ಮಾಡುವಂತಹ ಅದು ಎಂತದ್ದೇ ಶಕ್ತಿಗಳಾದ್ರೂ ಕೂಡ ನಿಮ್ಮ ಪರವಾಗಿ ಆ ಶಕ್ತಿಗಳ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ, ಆ ಶಕ್ತಿಗಳನ್ನ ಮಟ್ಟ ಹಾಕೋದಕ್ಕೆ ನಾವು ಒಬ್ಬೊಬ್ರು ಕೂಡ ಒಂದೊಂದು ಅಣುಬಾಂಬುಗಳ ರೂಪದಲ್ಲಿ ನಮ್ಮ ರಕ್ತವನ್ನ ನಮ್ಮ ನೆತ್ತರನ್ನ ಬೆವರ ಹನಿ ತರ ಚೆಲ್ಕೊಂಡು ನಾವು ಈ ರಾಷ್ಟ್ರಕ್ಕಾಗಿ ಬದುಕ್ತೀವಿ. ನಮ್ಮನ್ನು ಉಪಯೋಗಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಒಂದು ವೇಳೆ ಈ ದೇಶದಲ್ಲಿ ಯುದ್ಧನೇ ಪರಿಹಾರ ಅಂತಿದ್ರೆ ನಾವು ಅದಕ್ಕೂ ಸೈ ಅನ್ನೋದನ್ನ ರಾಷ್ಟ್ರದ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ, ಸೈನ್ಯಕ್ಕೆ ನಾವು ಈ ಮೂಲಕ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ, ಇಲ್ಲಿ ಉರಿತಾ ಇರುವ ದೀಪಗಳು ಯಾವೂ ಕೂಡ ಕೇವಲ ಎಣ್ಣೆ ಮತ್ತು ಬತ್ತಿಯಲ್ಲಿ ಮಾತ್ರ ಉರಿತಾ ಇಲ್ಲ ಸ್ನೇಹಿತರೆ. ಎಷ್ಟೋ ಅಸಂಖ್ಯಾತ ಜನರ ತ್ಯಾಗ, ಬಲಿದಾನಗಳು ಆ ದೀಪದಲ್ಲಿ, ಆ ಬೆಳಕಿನಲ್ಲಿದೆ. ಆ ಬೆಳಕಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಿಂತ್ಕೊಂಡಿದೀವಿ. ಆ ಬೆಳಕನ್ನ ಕೆಡಿಸೋದಕ್ಕೆ ಯಾವನಾದ್ರೂ ಬಂದ್ರೆ ಅದೆಂಥದ್ದೇ ಶಕ್ತಿಗಳನ್ನು ಕೂಡ ನಾವು ಸಹಿಸೋದಿಲ್ಲ, ನಾವು ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ, ಸ್ನೇಹಿತರೆ, ಇವತ್ತು ದಾಳಿ ನಡೆದ ಕೂಡಲೇ ನರೇಟಿವ್ ಅನ್ನ ಬಿಲ್ಡ್ ಮಾಡೋ ಕೆಲಸಗಳಾಗ್ತಾ ಇದಾವೆ. ಸರ್ಕಾರದ ವೈಫಲ್ಯ ಅಂತ, ಕೇಂದ್ರ ಸರ್ಕಾರದ ವೈಫಲ್ಯ ಅಂತ. 2019ಕ್ಕೆ ಒಂದು ವಿಷಯವನ್ನ ನಾವೆಲ್ಲ ನೆನ್ಪಿಡ್ಬೇಕು. 2019ಕ್ಕೆ ಈ ದೇಶದಲ್ಲಿ ಆರ್ಟಿಕಲ್ 370 ತೆಗೆದ್ರು. ಆರ್ಟಿಕಲ್ 370 ತೆಗಿತಾ ಇದ್ದಂಗೆ ಅದ್ರ ವಿರುದ್ಧ ಯಾರು ಕೆಲಸ ಮಾಡಿದ್ರು, ಆರ್ಟಿಕಲ್ 370 ತೆಗಿಬಾರದಿತ್ತು ಅಂತ ಯಾರು ಹೇಳಿದ್ರು ಅಂತ ಒಂದ್ಸಲ ನೋಡಿ. ಇವತ್ತು ಕೇವಲ ಭದ್ರತಾ ವೈಫಲ್ಯ ಅಂತ ಯಾರು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೋ ಅವರು, ಅದರಲ್ಲಿರುವ ಬಹುತೇಕರು 370 ತೆಗೆದು ಕೂಡಲೇ ಬೀದಿಗೆ ಬಂದು ಬಾಯಿ ಬಡ್ಕೊಂಡವರು. ಅದರ ಜೊತೆಗೆ 2019ರಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ನಿಲುವಿತ್ತು. ಕಾಶ್ಮೀರದ ಹಣೆ ಬರಹವನ್ನು ಬದಲಿಸಬಹುದು, ಭಾಗ್ಯ ವಿಧಾತರಾಗಬಹುದು, ಅಲ್ಲಿನ ಮನುಷ್ಯರಿಗೂ ಕೂಡ ಸರಿಯಾಗಿ ಬದುಕೋದು ಹೆಂಗೆ ಅಂತ ಹೇಳ್ಕೊಡ್ಬಹುದು ಅನ್ನುವ ಒಂದು ಆಲೋಚನೆ ಇತ್ತು. ಆದ್ರೆ 2019ರಿಂದ 29 10 ವರ್ಷಗಳ ಕಾಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿರಬೇಕು, ಒಂದು ಸುಂದರವಾದ
ಜಮ್ಮು ಕಾಶ್ಮೀರವನ್ನ ಸೃಷ್ಟಿ ಮಾಡಬೇಕು ಅಂತ ಇತ್ತು. ಆದ್ರೆ ಒಂದಷ್ಟು ಶಕ್ತಿಗಳು ಕೋರ್ಟ್ಗೆ ಹೋದ್ರು. ಕೋರ್ಟ್ನಲ್ಲಿ ವಾದಗಳನ್ನ ಮಾಡಿ ಇಲ್ಲ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಲೇಬೇಕು ಅಂತ ಹೇಳಿದ್ರು. ಇವತ್ತು ಚುನಾವಣೆ ಅಲ್ಲಿ ಏನ್ ನಡೀತಾ ಇದೆಯಲ್ಲ, ಚುನಾವಣೆ ನಡೆದಿದೆ, ಆದ್ರೆ ಕೇಂದ್ರ ಸರ್ಕಾರಕ್ಕೆ ಬೊಟ್ಟು ಮಾಡುವಂತ ಕೆಲಸ ಆಗ್ತಾ ಇದೆ. ವೈಫಲ್ಯ ಆಗಿದ್ದೇನಾದ್ರೂ ಇದ್ರೆ ಅಲ್ಲಿ ಸ್ಥಳೀಯ ಸರ್ಕಾರದ್ದೇ ವೈಫಲ್ಯ ಆಗಿರುತ್ತೆ ಅನ್ನುವಂಥ ಮಾತುಗಳನ್ನ ನೆನಪಿಸ್ಕೊಂಡು ನರೇಟಿವ್ ಬಿಲ್ಡ್ ಮಾಡುವಂತಹ ಆಗಿರುವಂತಹ ರಕ್ತಪಾತವನ್ನ, ಆಗಿರುವಂತಹ ಭೀಕರತೆಯನ್ನ ಇನ್ಯಾವುದೋ ವಿಚಾರಗಳಿಗೆ ಬಳಸಿಕೊಳ್ಳೋದನ್ನ ಬಿಡಬೇಕು. ರಾಷ್ಟ್ರಕ್ಕಾಗಿ ನೀವು ಯಾವುದೇ ನರೇಟಿವ್ ಬಿಲ್ಡ್ ಮಾಡಿದ್ರು ಕೂಡ ರಾಷ್ಟ್ರದ ಒಂದು ರಾಷ್ಟ್ರೀಯತೆ ಮನೋಭಾವ ಇದೆಯಲ್ಲ, ಅದು ನಮ್ಮಿಂದ ಬದಲಾಗೋದಿಲ್ಲ. ಈ ರಾಷ್ಟ್ರಕ್ಕಾಗಿ ಬದುಕ್ತಾ ಇರೋ ನಾವು ಈ ರಾಷ್ಟ್ರಕ್ಕೋಸ್ಕರವೇ ಬದುಕ್ತೀವಿ. ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಈ ರಾಷ್ಟ್ರಕ್ಕಾಗಿ ಅವಕಾಶ ಸಿಕ್ಕರೆ ರಾಷ್ಟ್ರಕ್ಕಾಗಿ ಪ್ರಾಣವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ, ನಡೆದಂತಹ ಅನಾವಶ್ಯಕವಾಗಿ ಯಾವುದೇ ತಪ್ಪುಗಳಿಲ್ಲದೆ, ಯಾವ ಧರ್ಮದ ಯಾವ ಲೇಪವೂ ಇಲ್ಲದೆ ತಮ್ಮ ಬದುಕನ್ನ ಅನಾವಶ್ಯಕ ಕಾರಣವಾಗಿ ಕಸಿದುಕೊಂಡಂತಹ ಆ ಪಾಪಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ, ಆ ಬದುಕನ್ನ ಕಳೆದುಕೊಂಡಂತಹ ನನ್ನೆಲ್ಲ ಬಂಧುಗಳಿಗೆ, ಅವರ ಕುಟುಂಬಕ್ಕೆ ಆ ದುಃಖವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಒಂದೇ ಒಂದು ನಮ್ಗೆ ಯೋಚನೆ ಮಾಡಬೇಕು ಸ್ನೇಹಿತರೆ. ಆ ಮಂಜುನಾಥ್ ಅನ್ನೋರು ತೀರ್ಕೊಂಡ್ರು, ಅವ್ರ ಮಗ ಆಡಿದ ಮಾತನ್ನ ನಾವೆಲ್ಲ ಕೇಳಿಸ್ಕೊಳ್ಬೇಕು, ಅವ್ರ ಹೆಂಡತಿ ಆಡಿದಂತಹ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಯಾರಾದ್ರೂ ನಮ್ಮವ್ರು ತೀರ್ಕೊಂಡ್ರೆ ನಮಗೆ ಸುಧಾರಿಸ್ಕೊಳ್ಳೋದಕ್ಕೆ 15 ದಿನ ಬೇಕು. ಮಾತಾಡೋದು ಬಿಡಿ, ರಾಷ್ಟ್ರ ಬಿಡಿ, ತನಗೆ ಬೇಕಾದಂತ ಒಂದು ಜೀವನೇ ಹೋದಾಗ ರಾಷ್ಟ್ರದ ಬಗ್ಗೆ ಆಲೋಚನೆ ಮಾಡೋದು ಬಿಡಿ. ಆದ್ರೆ ಆ ಹುಡುಗ ಮಾತಾಡಿದಾನೆ, ಆ ಹುಡುಗ ಮಾತಾಡಿದ್ದು ಏನು ಕೇಳಿದ್ರೆ, ಆ ಹುಡುಗ ಕೇವಲ ಮಾತಾಡಿಲ್ಲ, ನಮ್ಮನ್ನು ಎಚ್ಚರಿಸಿದ್ದಾನೆ ಅಂತ. ಇಲ್ಲ ಅಂತ ಹೇಳಿದ್ರೆ, ಅವನು ಎಚ್ಚರಿಸಲಿಲ್ಲ ಅಂತ ಹೇಳಿದ್ರೆ, ತಂದೆಯನ್ನ ಕಳ್ಕೊಂಡ ಮಗನಿಗೆ ಮಾರನೇ ದಿನ ಅಂತಹ ಮಾತುಗಳನ್ನ ಆಡೋದಕ್ಕೆ ಧೈರ್ಯ ಎಲ್ಲಿಂದ ತಾನೇ ಬರಬೇಕು? ಅವನಿಗೆ ಧೈರ್ಯ ಬಂತು ಅಂದ್ರೆ ತಾಯಿ ಭಾರತಿ ಕೊಟ್ಟಿರುವಂತಹ ಧೈರ್ಯ ಅದು, ಭಗವಂತ ಶ್ರೀಕೃಷ್ಣ ಕೊಟ್ಟಿರುವಂತಹ ಧೈರ್ಯ ಅದು. ಈ ರಾಷ್ಟ್ರವನ್ನ, ಈ ಸಮಾಜವನ್ನ ನೀನು ಎಚ್ಚರಿಸುವಂತ ಅವನಿಗೆ ಕೊಟ್ಟಿರುವಂತಹ ಧೈರ್ಯ. ಯಾಕಂದ್ರೆ ನಾವೆಲ್ಲ ನಮ್ಮ ಮನೇಲಿ ಯಾರೋ ಪ್ರೀತಿ ಪಾತ್ರವನ್ನ ಕಳ್ಕೊಂಡಿರೋರೆ. ಒಂದಲ್ಲ ಒಂದ್ ಸಂದರ್ಭದಲ್ಲಿ ಕಳ್ಕೊಂಡಾಗ ನಾವೆಲ್ಲ ಹೇಗ್ ರಿಯಾಕ್ಟ್ ಮಾಡಿರ್ತೀವಿ ನಮ್ಗೆಲ್ಲ ಗೊತ್ತು. ಒಂದು ತಿಂಗಳಾದ್ರೂ ನಮ್ಗೆ ನೋವಿಂದ ಹೊರಗೆ ಬರಕ್ ಆಗ್ತಿರಲ್ಲ. ಹಾಗಾಗಿ ಇಂತಹ ಮಾತುಗಳನ್ನ ಆಡಿದಾನೆ. ಇದು ನಾವು ಬದಲಾಗೋದಕ್ಕೆ ಇರುವಂತದ್ದೇ ಮಾತುಗಳು. ಅವನಿಗೆ ಪ್ರೇರಣೆ ಕೊಟ್ಟಿದ್ದು ಭಗವಂತನೇ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಸ್ನೇಹಿತರೆ. ಈ ಸಂತಾಪ ಸಭೆ ಕೇವಲ ಸಂತಾಪ ಸೂಚಿಸೋದಕ್ಕಷ್ಟೇ ಖಾತ್ರಿ ಆಗ್ಬಾರ್ದು, ಕೇವಲ ಸಂತಾಪ ಸೂಚಿಸೋದಕ್ಕಷ್ಟೇ ಸೀಮಿತವಾಗಬಾರ್ದು. ಅದರ ಬದಲಿಗೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಈ ಸಂತಾಪ ಸಭೆ ಮುಂದಿನ ಅದೆಷ್ಟೋ ದಿನಗಳ ಕಾಲ ನಮ್ಮೊಳಗೆ ನೆನಪಿರಬೇಕು. ಮುಂದಿನ ಅದೆಷ್ಟೋ ಸಮಯಗಳವರೆಗೆ ನಾವೊಂದಷ್ಟು ಸಣ್ಣ ಪುಟ್ಟ ನಮ್ಮ ಕೈಯಲ್ಲಾಗೋ ಪ್ರತಿಜ್ಞೆಯನ್ನ ಮಾಡಬೇಕು. ಈ ರಾಷ್ಟ್ರಕ್ಕಾಗಿ, ಈ ಸಮಾಜಕ್ಕಾಗಿ, ನನ್ನ ಧರ್ಮಕ್ಕಾಗಿ ಒಂದಷ್ಟು ಸಣ್ಣ ಸಣ್ಣ ನಮ್ಮ ಕೈಯಲ್ಲಾಗುವಂತಹ ಪ್ರತಿಜ್ಞೆಗಳನ್ನ ಮಾಡಬೇಕು. ನಾನು ಜಾತೀಯತೆಯಿಂದ ಹೊರಗೆ ಬರ್ತೀನಿ, ನಾನು ಭಾಷಾ ವ್ಯಾಮೋಹದಿಂದ ಹೊರಗೆ ಬರ್ತೀನಿ, ಪ್ರಾಂತೀಯತೆಯಿಂದ ಹೊರಗೆ ಬರ್ತೀನಿ, ಈ ರಾಷ್ಟ್ರಕ್ಕಾಗಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಆಗ್ತೀನಿ ಅನ್ನುವ ಪ್ರತಿಜ್ಞೆ ಕೂಡ ಅತ್ಯಂತ ದೊಡ್ಡ ಪ್ರತಿಜ್ಞೆ ಈ ದೇಶಕ್ಕಾಗಿ ಅಂತ ಹೇಳ್ತಾ, ಸ್ನೇಹಿತರೆ, ಯೋಗ ಅನ್ನೋ ಹಾಗೆ ನಿನ್ನೆಗೆ ಭಗವದ್ಗೀತೆಯನ್ನ ಓದ್ತಾ ಇದ್ದ ನನಗೆ ನಿನ್ನೆಗೆ 10ನೇ ಅಧ್ಯಾಯ ಮುಗೀತು, ವಿಭೂತಿ ಯೋಗ ಮುಗೀತು, 11ನೇ ಅಧ್ಯಾಯ ಓದಕ್ ಶುರು ಮಾಡಿದ್ದೆ ನಿನ್ನೆ ಅಷ್ಟೇ. ವಿಶ್ವರೂಪ ದರ್ಶನ ಯೋಗ ಅಂತ. ವಿಶ್ವರೂಪ ದರ್ಶನ, ಕೃಷ್ಣ ಅರ್ಜುನನಿಗೆ ಏನ್ ಹೇಳಿದ್ರು ಅವನಿಗೆ ಅರ್ಥ ಆಗೋದಿಲ್ಲ. ಏನೇನ್ ಹೇಳಿದ್ರು ಕೂಡ ಅವನು ತನ್ನ ಒಂದಷ್ಟು ಹೃದಯ ದೌರ್ಬಲ್ಯ ಇರುತ್ತಲ್ಲ ಅದನ್ನೇ ಇಟ್ಕೊಂಡು ಹೇಳ್ತಾ ಇರ್ತಾನೆ. ಭಗವದ್ಗೀತೆ ಮೊದಲ ಅಧ್ಯಾಯ ಶುರುವಾಗೋದು ಕ್ಲೈಭ್ಯಂ ಮಾ ಗಮಪಾರ್ಥ ತೈತತ್ವ ಉಪಪದ್ಯತೆ ಕ್ಷುದ್ರ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಅಂತ. ಅಯ್ಯೋ ಅರ್ಜುನ, ಯಾಕೆ ಷಂಡಂತರ ಮಾಡ್ತೀಯ? ನಿನಗಿರುವಂತಹ ಕ್ಷುದ್ರ ಹೃದಯ ದೌರ್ಬಲ್ಯವನ್ನು ತೆಗೆದು ಬಿಡು, ಷಂಡತನವನ್ನ ಮೀರಿ ನಿಲ್ಲು ಅಂತ ಅರ್ಜುನ ಮೊದಲನೇದ್ರಲ್ಲಿ ಹೇಳ್ತಾನೆ. ಮೊದಲನೇ ಶ್ಲೋಕ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಯಾವುದೇ ಶ್ಲೋಕಗಳಿಗೂ ಅವನು ಬಗ್ಗದೇ ಇದ್ದಾಗ ಕೊನೆಗೆ ಕೃಷ್ಣ ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ. ಆ ವಿಶ್ವರೂಪ ದರ್ಶನವನ್ನ ತೋರಿಸಿದ ಮೇಲೆ ಅರ್ಜುನ ಸ್ವಲ್ಪ ಗಟ್ಟಿಯಾಗಿ ಎದ್ದು ನಿಲ್ತಾನೆ. ನಾನು ಯುದ್ಧವನ್ನು ಮಾಡ್ತೀನಿ, ಅಧರ್ಮದ ವಿರುದ್ಧ ನಾನು ಯುದ್ಧವನ್ನ ಮಾಡ್ತೀನಿ ಅಂತ ಎದ್ದು ನಿಲ್ತಾನೆ. ಸ್ನೇಹಿತರೆ, ಇವತ್ತು ಕೂಡ ಈ ರಾಷ್ಟ್ರ ವಿಶ್ವರೂಪ ದರ್ಶನವನ್ನ ತೋರಿಸ್ಬೇಕಾಗಿದೆ. ಜಗತ್ತಿಗೆ ವಿಶ್ವರೂಪ ದರ್ಶನವನ್ನ ಈ ರಾಷ್ಟ್ರ ತೋರಿಸ್ಬೇಕು.
ಆ ಮೂಲಕ ಜಗತ್ತಿನಲ್ಲೆಲ್ಲ ಕಡೆಯೂ ಕೂಡ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಂತಾಪ ಸಭೆಗೆ ಅತ್ಯಂತ ಶ್ರದ್ಧೆಯಿಂದ, ನೋವಿನಿಂದ, ದುಃಖದಿಂದ ಭಾಗವಹಿಸಿರುವಂತ ತಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಹಾಗೂ ಶ್ರದ್ಧೆಯ ನಮಸ್ಕಾರವನ್ನ ಮತ್ತೊಮ್ಮೆ ಹೇಳ್ತಾ, ಈ ಬಲಿದಾನಗಳು ವ್ಯರ್ಥವಾಗಬಾರದು, ಈ ಬಲಿದಾನ ವ್ಯರ್ಥ ಆಗಬಾರದು ಅನ್ನೋದನ್ನ ಮತ್ತೆ ಮತ್ತೆ ನಾವೆಲ್ಲ ನೆನಪಿಸ್ಕೊಳ್ತಾ ನನ್ನ ಮಾತನ್ನ ತಾಯಿ ಭಾರತೀಯ ಪದತಲಗಳಿಗೆ ಅರ್ಪಿಸ್ತೇನೆ. ನನ್ನ ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ಒಂದ್ಸಲ ಭಾರತ ಮಾತೆಗೆ ಒಂದು ಜೈಕಾರ ಕೊಡೋಣ. ತಾಯಿ ಭಾರತಿಗೆ ಹೇಳಬೇಕು, ಅಮ್ಮ ನಿನ್ನ ಮಕ್ಕಳು ನಾವಿದ್ದೀವಿ, ನಿನಗೋಸ್ಕರ ಬೇಕಿದ್ರೆ ನಾವು ಅದೆಂಥದ್ದೇ ತ್ಯಾಗಕ್ಕೂ ಸಿದ್ಧವಾಗಿ ನಿಂತಿದ್ದೀವಿ ತಾಯಿ ಅನ್ನುವಂತಹ ಒಂದು ಅನ್ನುವಂತಹ ಒಂದು ಮಾತನ್ನ, ಅನ್ನುವಂತಹ ಒಂದು ಸ್ಪಷ್ಟ ದನಿಗಳಲ್ಲಿ ಹೇಳಬೇಕು. ಅದನ್ನು ಖಾತ್ರಿಪಡಿಸೋದ್ರ ಮೂಲಕ, ಭಾರತ ಮಾತೆಗೆ ಒಂದು ಜೈಕಾರವನ್ನು ಕೊಡೋದ್ರ ಮೂಲಕ ಅದನ್ನು ಖಾತ್ರಿಪಡಿಸೋಣ. ಭಾರತ್ ಮಾತಾ ಕೇ ಭಾರತ್ ಮಾತಾ ಕೇ ವಂದೇ ವಂದೇ. ಈ ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಹಾಗೂ ಸಮಾಜವನ್ನು ಜಾಗೃತಿಯ ಮಾತುಗಳ ಮೂಲಕ ಜಾಗೃತವನ್ನುಗೊಳಿಸಿದಂಥ ಶ್ರೀ ಮನೋಜ್ ಕೆಂಗೇರಿ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಮುಂದಕ್ಕೆ ಈ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿದಂಥ ಎಲ್ಲ ನಮ್ಮ ಪ್ರೀತಿಯ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಸಮಾಜ ಅನ್ಯಾನ್ಯ ಸಂಘಟನೆಯಲ್ಲಿರುವಂತಹ ಪ್ರಮುಖರಿಗೂ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ದೃಶ್ಯ ಹಾಗೂ ಮಾಧ್ಯಮ ಮಿತ್ರರಿಗೂ, ಕೊಣಾಜ ಠಾಣಾ ಸಿಬ್ಬಂದಿಯವರಿಗೂ ಕೂಡ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ವತಿಯಿಂದ ಧನ್ಯವಾದ ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸುತ್ತಿದೆ. बोलो भारत माता की, बोलो भारत माता की।